وإذا سألك عبادي عني فإني قريب. ಪೀಸ್ ಕ್ರಿಯೇಟಿವ್ ಶಾಲೆಯಲ್ಲಿ ಕುರಾನ್ ಕಂಠಪಾಠ ಮಾಡಿದ ವಿದ್ಯಾರ್ಥಿನಿಗೆ ಸನ್ಮಾನ. ಕೇರಳ ಕರ್ನಾಟಕ ಗಡಿ ಪ್ರದೇಶದಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಗಮನ ಸೆಳೆತಾ ಇರುವ ಕುಂಜತ್ತೂರು ಪೀಸ್ ಕ್ರಿಯೇಟಿವ್ ಶಾಲಾ ಸಭಾಂಗಣದಲ್ಲಿ ಕುರಾನ್ ಸಂಪೂರ್ಣವಾಗಿ ಹೃದಯಂಗಮಗೊಳಿಸಿದ ವಿದ್ಯಾರ್ಥಿ ಹಾಫಿಜಾ ಫಾತಿಮಾ ಫಾಸಾ ಅವರನ್ನ ಶಾಲಾ ಆಡಳಿತ ಸಮಿತಿ ವತಿಯಿಂದ ನಿಮ್ಮಲ್ಲಿ ಶ್ರೇಷ್ಠರು ಯಾರು ಎಂದ್ರೆ ಕುರಾನ್ ಕಲಿತು ಅದನ್ನ ಇತರರಿಗೆ ಕಲಿಸುವವರೇ ಎಂಬ ಪ್ರವಾದಿ ವಚನದ ಸ್ಫೂರ್ತಿಯೊಂದಿಗೆ ಭಕ್ತಿ ಭಾವದಿಂದ ಆಯೋಜಿಸಲಾದ ಸಮಾರಂಭದಲ್ಲಿ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಸನ್ಮಾನಿಸಲಾಯಿತು. ತಲಪಾಡಿ ಕೆಸಿ ರೋಡ್ ನಿವಾಸಿ ಅಬ್ದುಲ್ ಕಿನಾನ್ ಹಾಗೂ ಸಾಜಿದಾ ದಂಪತಿಗಳ ಪುತ್ರಿಯಾಗಿರುವ ಹಾಫಿಜಾ ಫಾತಿಮಾ ಫಾಸಾ ಅಲ್ಪ ವಯಸ್ಸಿನಲ್ಲಿಯೇ ಸಂಪೂರ್ಣ ಕುರಾನ್ ಹಿಫ್ ಕಂಠಪಾಠ ಮಾಡಿದ್ದಾರೆ. ಈಕೆಗೆ ಅಧ್ಯಾಪಕಿ ಹಾಫಿಜಾ ಆಸಿಯಮ್ಮ ಜಲ್ಫಾ ತರಬೇತಿಯನ್ನು ನೀಡಿದ್ರು. ಶಾಲಾ ಚೇರ್ಮನ್ ಹಾಜಿ ಅಬ್ದುಲ್ಲಾ ರೆಹಮಾನ್ ಅರಿಮಲಾ ಹಾಗೂ ಪ್ರಾಂಶುಪಾಲ ಅಬ್ದುಲ್ ಖಾದರ್ ಸನ್ಮಾನಿಸಿ ಅಭಿನಂದಿಸಿದ್ರು. ಜೊತೆಯಾಗಿ ವಿದ್ಯಾರ್ಥಿನಿಯ ಕಲಿಕೆಗೆ ಪ್ರೋತ್ಸಾಹವನ್ನ ನೀಡಿದ ಪೋಷಕರನ್ನ ಕೂಡ ವೇದಿಕೆಯಲ್ಲಿ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು. ಬಳಿಕ ಶಾಲಾ ಪ್ರಾಂಶುಪಾಲ ಅಬ್ದುಲ್ ಖಾದರ್ ಅವರು ಮಾತನಾಡಿ, ಕುರಾನ್ ಹಿಫ್ ಕೇವಲ ಪಠ್ಯ ಸ್ಮರಣೆ ಮಾತ್ರವಲ್ಲ, ಅದು ವ್ಯಕ್ತಿತ್ವ ನಿರ್ಮಾಣ, ಶಿಸ್ತು, ಧರ್ಮನಿಷ್ಠೆ ಮತ್ತು ನೈತಿಕ ಮೌಲ್ಯಗಳನ್ನು ಬೆಳೆಸುವ ಮಹತ್ತರ ಸಾಧನೆ ಎಂದು ಅಭಿಪ್ರಾಯಪಟ್ಟರು. ಹಾಫಿಜಾ ಫಾತಿಮಾ ಫಾಸಾ ಅವರ ಸಾಧನೆ ಇತರ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗಲಿ ಎಂದು ಶುಭ ಹಾರೈಸಿದರು. And we are all blessed. Such a precious moment and we have witnessed. And my dear students, we should get inspired or motivated because of such events. ಕಾರ್ಯಕ್ರಮದ ಅಂತ್ಯದಲ್ಲಿ ಶಾಲಾ ಆಡಳಿತ ಮಂಡಳಿ ಹಾಗೂ ಶಿಕ್ಷಕ ವೃಂದವು ವಿದ್ಯಾರ್ಥಿನಿಗೆ ಅಭಿನಂದನೆ ಸಲ್ಲಿಸಿ ಮುಂದಿನ ವಿದ್ಯಾಭ್ಯಾಸ ಮತ್ತು ಧಾರ್ಮಿಕ ಸೇವೆಯಲ್ಲಿ ಇನ್ನಷ್ಟು ಉನ್ನತಿಯನ್ನ ಸಾಧಿಸಲಿ ಎಂದು ಹಾರೈಸಿದರು. كذلك يبين الله آياته للناس لعلهم يتقون.